ನಮ್ಮ ಮೊಳಕಾಲ್ಮೂರು ತಾಲೂಕಿನವರಾದ ಮಂಜು ಕವಿಯವರ ನಿರ್ದೇಶನದಲ್ಲಿ ಟೆಂಪರ್ ಅನ್ನೋ ಸಿನಿಮಾ ಕನ್ನಡ ಚಲನಚಿತ್ರ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇದೆ. ಇದು ನಮ್ಮ ಮೊಳಕಾಲ್ಮೂರು ತಾಲೂಕು ಹಾಗೂ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಜನತೆಗೆ ಭಾಳ ಹೆಮ್ಮೆ ಪಡುವಂಥ ವಿಷಯ. ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಈ ಒಂದು ಪ್ರಥಮ ಚಲನಚಿತ್ರ ಯಶಸ್ವಿಯಾಗಲಿ. ಅವರ ಮುಂದಿನ ಚಲನಚಿತ್ರರಂಗದ ಜೀವನದಲ್ಲಿ ಏನು ನಮ್ಮ ಕರ್ನಾಟಕದ ಬಾಹುಬಲಿ ಚಲನಚಿತ್ರ ನಿರ್ದೇಶನ ಮಾಡಿದ್ದಾರೆ ನಮ್ಮ ರಾಯಚೂರು ಸಿನ್ನೂರು ಭಾಗದವರು, ಅವರ ಹೆಸರು ರಾಜಮೌಳಿ ಅಂಥ ಒಬ್ಬ ರಾಜಮೌಳಿ ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ಹುಟ್ಟಲಿ ಅಂತ ನನ್ನ ಆಶಿತ. ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ಇನ್ನೂ ಒಳ್ಳೊಳ್ಳೆಯ ಕಲಾವಿದರಿದ್ದಾರೆ. ನಮ್ಮ ಧನಂಜಯ ಭಟ್ರಳ್ಳಿ, ನಮ್ಮ ಎರಿಸ್ವಾಮಿ, ಸಂತೋಷ್, ಇವರೆಲ್ಲರಿಗೂ ಚಲನಚಿತ್ರ ರಂಗದಲ್ಲಿ ಒಳ್ಳೆಯ ಅವಕಾಶ ಸಿಗಲಿ. ಅವರ ಕಲೆಗೆ ತಕ್ಕಂಥ ಅವಕಾಶ ಸಿಕ್ಕು ನಮ್ಮ ಕಲಾರಂಗವನ್ನು ಇನ್ನೂ ಉತ್ತುಂಗಕ್ಕೆ ತಗೊಂಡೋಗಲಿ ಅಂತ ನಾನು ಆಶಿಸ್ತೇನೆ. ನಮಸ್ಕಾರ.